ಮೂಡ ಯಕ್ಕಸದ ಬೆರಿದರಿದು ಜಾಮಂದ ಬೊಳ್ಳಿ ಜಾಲೋರ್ಮೆ ಪರಡಂಡ್ಗೆ ಪರಡಿ ಬೋಲ್ಪುಡು ತುಳುನಾಡ ಮಣ್ಣದ ಕಡು ಕಾರ್ಮಿಕದ ಮಡುಸತ್ವ ಮಿನ್ಕಣಿಗೆ ನೆಲೆ ತುಂಬಿ ಮಾಶೇಷೆ ನೆಲೆ ಊರಿ ಮಣ್ಣೆಡೆ ಬಲಿ ಇರುಕದು ದೈವಲೆಗಾಪಿನ ಚಾವಡಿದ ಗುಂಡೋಡು ಕುಂದ್ಲು ಗಂಡಾಂತರ ಪಾರಾವನ ಸತ್ವಲೆನ ಮಜಾಲ್ಡು ಪೆದ್ದಿ ಅಪ್ಪೆನ ಪುಣ್ಯ ಗರ್ಭದ ಎಸಲ ಬುಡ್ದು ತುಳುನಾಡಿಗೆ ಬೂರಿನಂಚಿ ಮಾತಾ ತುಳುವೆರೆನ್ಲ ಇನಿ ಬತ್ತು ಮೂಲು ಸೇರ್ದಿನಂಚಿತಿ ಮಾತಾ ಮೋಕೆದ ತುಳುವೆರೆನ್ಲ ಇನಿತ್ತ PKTP ಪ್ರೈವೇಟ್ ಲಿಮಿಟೆಡ್ ಟೆಲಿಫೋನ್ ಬಿಡಿ ವರ್ಕರ್ ಸೋಮೇಶ್ವರ ನೆತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮದ ಲೇಸಿಗೆ ಮಾತಿರಲ್ಲ ಪಿರೋರ ಬೊಕೊರ ಬಾರಿ ಮೋಕೆಡೆಯಾನೆ ಎದ್ಕೊಂದೊಂದಿಲ್ಲ ನಿಖಿಲೆಗೆ ಮಾತಿರಗ್ಲ ನಿಖುಲೆವರ ತಾಟಿ ಬಿಡ್ದು ಸ್ವಾಗತ ಕೊರಡು ಬಂದು ಕೇನೊಂದಿಲ್ಲ ಅಂಚನೆ ನಮ್ಮ ಇನಿ ಮಾತಿರ್ಲ ಇನಿ ದಾಯಿ ಬತ್ತು ಸೇರಿದ ಬಂದು ಗೊತ್ತುಂಡು ಪುಲ್ಯ ಆಂಡು ಕೋರಿಕೆಲಿತ್ತಂಡು ಸೂರ್ಯನ ಉದಯಲ ಆಂಡು ಮಾತಿರ್ಲ ನಮ್ಮ ದಿನ ದಿನದ ಬೇಲಿನ ರಪ 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 ಮುಗಿತದೆ ಆಯ್ನಾತ್ ಬೇಗ ಬಾರಿ ಒಂಜಿ ಖುಷಿಟ್ ಈ ಒಂಜಿ ಉಚ್ಚಾಗ ಬತ್ತಿ ಇನಿ ಸೇರ್ದ ವಿಷಯದಾದ ಪಂಡ ಇನಿ ನಮ್ಮ PKTP ಪ್ರೈವೇಟ್ ಲಿಮಿಟೆಡ್ ಟೆಲಿಫೋನ್ ಬಿಡಿ ವರ್ಕರ್ ಸೋಮೇಶ್ವರ ಒಂದು 45ನೇ ವರ್ಷ ಸೋಮೇಶ್ವರ ಬ್ರಾಂಚ್ ಇನಿಕ್ ಮುಗಿತದನು ಅಂಚನೆ ಗರುಡಿಡ್ ಹೆಡ್ ಆಫೀಸ್ ಶುರುವಾದ ಇನಿಕ್ 56 ವರ್ಷ ಮುಗಿತದನು ಇಂಚ ಒಪ್ಪುನಾಗ ಒಂಜಿ ಬಾರಿ ಒಂಜಿ ವಿಶೇಷವಾಯಿನ ಕಾರ್ಯಕ್ರಮದಾದ ಪಂಡ ನೌಕರರಿಗೆ ಸನ್ಮಾನ ಮನ್ಪುನಂಚೆ ನಾವು ಬಸವಣ್ಣೆ ಒಂಜಿ ಬಾರಿ ಒಂಜಿ ಎಡ್ಡೆ ಪಾತೆರ ಪಂತೇರು ಕಾಯಕವೇ ಕೈಲಾಸ ಬಂದು ಪಂಡ ನಮ್ಮ ಜಾತಿ ಧರ್ಮ ಮತ ಓವು ದಾದನೆ ಆದುಪ್ಪಡು ಆಣ ನಮ್ಮ ಸುರುತ ಮೋಕೆ ಸುರುತ ಪ್ರೀತಿ ಅವು ನಮ್ಮ ಕೆಲಸದ ಮಿತ್ತು ಪೊಡು ನಮ್ಮ ಮಲ್ಪುನಂಚಿನ ಬೇಲದ ಮಿತ್ತು ಪೊಡು ಬಂದು ಅಂಚೊಪ್ಪುನಾಗ ಅವೇತೋ ವರ್ಷದಿಂಚಿ ಸತತವಾದ ಬೆನ್ನಿ ಬೆಂದದು ಬೇಲೆನ ಮಂತದು ಈ ಟೆಲಿಫೋನ್ ಬಿಡಿಸ್ ವರ್ಕರ್ಸ್ ನಕಲೆ 8 ವರ್ಷದಿಂಚಿ ಭಂಗ ಬತ್ತದು ಬೆಂತೇರ್ದುಲಿ ಆಕ್ಲೆಗೆ ಮಾತೆರೆಗ್ಲ ಒಂಜಿ ಗೌರವನ ಸಮರ್ಪಣೆ ಮನ್ಪುನಂಚಿನ ಸಮಯ ಒಂದು ಇಂಚೊಪ್ಪುನಗ ಇನ್ನಿತ ಕಾರ್ಯಕ್ರಮ ಕೆಲ ಮಾತೆರ್ಲ ಬತ್ತ ಸೇರಿದರೆ ಇನ್ನಿತ ಕಾರ್ಯಕ್ರಮ ಬಾರಿ ಪೊರ್ಲುಡು ಮೂಡುಡು ಬಂದು ನಮ್ಮ ಮನಸ್ಸಿಡೆ ಬಯಕೊಂದು ಇತ್ತೆ ನಮ್ಮ ಇನ್ನಿತ ಕಾರ್ಯಕ್ರಮಗೆ ಅತಿಥಿಲಾದ ಬೈದಿನಂಚಿನಕ್ಲೇನೆ ವೇದಿಕೆದ ಮಿತ್ತು ಎದುಕೊಂಡು ಬಂದು ಅಜೀಜ್ ಮಾಡೂರು ಮೆರಡ ಕೇನೊಂದುಲ್ಲೆ ಅಜೀಜ್ ಮಾಡೂರು ದಯಮಂತದ ವೇದಿಕೆದ ಮಿತ್ತ ಬತ್ತದು ಇತ್ತೆ ಬೈದಿನಂಚಿನ ಗಣ್ಯರೇನೆ ಸ್ವಾಗತ ಮನ್ಪೊಡು ಬಂದು ಕೇನೊಂದುಲ್ಲೆ ಟೆಲಿಫೋನ್ ಬಿಡಿ ನೌಕರರಿಂದ ಸೋಮೇಶ್ವರ ಇಂದೆತ್ತ ಸನ್ಮಾನ ಸಮಾರಂಭ ಕಾರ್ಯಕ್ರಮಗೂ ನಮ್ಮ ಮಾತ ಮುಲ್ಪ ಬತ್ತದು ಸೇರೊಂದ ಈ ಕಾರ್ಯಕ್ರಮದ ಪ್ರಾರಂಭದನೇ ನಮ್ಮ ಚಿರಾಗ್ ಮಜಾಲ್ ಮೇರೆ ಸವಿಸ್ವರವಾದ ಕೆಲ ವಿಷಯವನ್ನು ಮಾತು ಪಂಡೇರು ಅವೇ ಲೆಕ್ಕ ನಮ್ಮ ದೇವರೆಲ್ಲ ಮಾತ ನೆನಪುಣಂಚಿನ ಒಂದು ಕಾರ್ಯಕ್ರಮ ಆರು ಮಲ್ತು ಕೊರಿಯರು ಇತ್ತ ನಮ್ಮ ಫಸ್ಟ್ದಾದ ಒವ್ವೇ ಒಂಜಿ ಸಭೆ ಸಮಾರಂಭ ನಡಪಡಲ್ಲ ಐಕ್ ಒಂಜಿ ಗುರ್ಕರ್ ಬಂಡ ಮುಖ್ಯ ಅತಿಥಿ ಇಂಚಿನ ಒಂಜಿ ಜನಕ್ಕಳು ಬೋಡಾಪುಂಡು ಆ ಒಂಜಿ ಕಾರ್ಯಕ್ರಮನ ಯಾಣಿತ ಮುಂದುವರ್ಸವೆ ನಮ್ಮ ಪ್ರಥಮವಾದ P. ಕೃಷ್ಣ ಮಲ್ಲಂಗೈ ಉಪ್ಪಳ ಮೇರೆ ವೇದಿಕೆ ಬತ್ತು ಆಸನ ಸ್ವೀಕಾರ ಮಲ್ಪಡು ಬಂದು ಮಾತೇನ ಪರವಾದಿ ಯಾಣ ಕೇಳೊಂದಿಲ್ಲ ಅಧ್ಯಕ್ಷ ಸ್ಥಾನ ಅದು P. ಕೃಷ್ಣ ಮೇರು ವಹಿಸೋಡು ಬಂದು ಕೇಳೊಂದಿಲ್ಲ ಅವೇ ಲೆಕ್ಕನೆ ಎಂಕಲ್ನ ನನೊಂಜಿ ಬಿಣ್ಣೆರಾಯಿನಂಚಿನ ರಘು ಉಲ್ಲಾಲ್ ಮೇರೆಲ್ಲ ಯಾಣೆ ವೇದಿಕೆಗೆ ಸ್ವಾಗತ ಮಲ್ತಂದುಲ್ಲ ಅವೇ ಲೆಕ್ಕನೆ ನಮ್ಮ ಈ ಒಂಜಿ ಟೆಲಿಫೋನ್ ಬಿಡಿ ಬ್ರಾಂಚಿದ ಮ್ಯಾನೇಜರ್ ಆಯ್ನಂಚಿನ ಮನುಭಾಯಿ ಪಟೇಲ್ ಮೇರ್ಲ ವೇದಿಕೆಗೆ ಬರಡು ಬಂದು ಆತ್ಮೀಯವಾದ ಕೇಳೊಂದಿಲ್ಲ ಅಂಚನೆ ನಮ್ಮ ನನ್ನೂರಿ ಬೀರ್ನೇರಾಯಿನಂಚಿನ ಪ್ರಭಾಕರ್ ಉಲ್ಲಾಲ್ ನಿವೃತ್ತ ಸೇನಾನಿ ಆರ್ಲ ವೇದಿಕೆ ಬರಡು ಬಂದು ಕೇಳೊಂದಿಲ್ಲ ಅಂಚನೆ ನನೊಂಜಿ ಎಂಕ್ಲ ಬಿಣ್ಣರಾಯಿನಂಚಿನ ಜಯಕರ್ ನಾಗುರಿ ಮೇರ್ಲ ವೇದಿಕೆ ಬರಡು ಬಂದು ಕೇಳೊಂದಿಲ್ಲ ಆತ್ಮೀಯವಾದ ಸ್ವಾಗತ ಮಲ್ತೊಂದಿಲ್ಲ ರೀ ಬಲೆ
ಮುಂದುವರ್ಪಿನಂಚಿನ ನಮ್ಮ ಸಂಸ್ಥೆದ ಜನರಲ್ ಮ್ಯಾನೇಜರ್ ಆಯ್ನಂಚಿನ ಪ್ರವೀಣ್ ಭಾಯ್ ಮೇರಿತ್ತೆ ಬತ್ತೊಂದುಲ್ಲೇರು ಅವೇ ಲೆಕ್ಕ ನಮ್ಮ ಬೆಲ್ಮಾ ದೇರ್ಲಗಟ್ಟೆ ಗ್ರಾಮ ಪಂಚಾಯತ್ ಸದಸ್ಯರಾಯಿನಂಚಿನ ಇಕ್ಬಾಲ್ ಮೇರ್ಲ ಬತ್ತೊಂದುಲ್ಲೇರು ಅವೇ ಲೆಕ್ಕ ನಮ್ಮ ಈ ಒಂದು ಕಾರ್ಯಕ್ರಮನ ಮುಂದುವರಿಸೋದಿಲ್ಲ ಇಂಕ್ಲು ಕಾರ್ಯಕ್ರಮದ ಅಂಗವಾದ ಇತ್ತ ನಮ್ಮ ಆತ್ಮೀಯರಾಯಿನಂಚಿನ ಚಿರಾಗ್ ಮೇರೆ ಪ್ರಾರ್ಥನೆದ ಇನ್ನು ಮಲ್ತೊಂದುಲ್ಲೇರು ವೇದಿಕೆದ ಮಿತ್ತು ಗಣ್ಯರೇನೆ ಆಹ್ವಾನ ಮಂಚಿನಂಚಿನ ಅಜೀಜ್ ಮೇರೆಗೆ ಉಡಲ್ದಿನ ಸೋಲ್ಮೆಲು ಅಂಚೆನೆ ಇತ್ತೆ ಇತ್ತೆ ನಮ್ಮ ಒಮ್ಮೆ ಒಂಜಿ ಕಾರ್ಯಕ್ರಮನ ಶುರು ಮನ್ಪುನೇಡು ತುಂಬುಲ ಆ ದೇವರನ ಅನುವುಂದೆತೋ ನಂಚಿನ ಬಾರಿ ಮುಖ್ಯಗೆ ಅಂಚ ಅದು ಪುನಗ ಇತ್ತೆ ನಮ್ಮ ಇನಿತ ಕಾರ್ಯಕ್ರಮನೆ ಶ್ರೀ ದೇವರನ ಆಶೀರ್ವಾದನ ಪಡೆಯುವ ಮೂಲಕ ಶುರು ಮನ್ಪೆರೆ ಬೊಡಾದು ಪ್ರಾರ್ಥನೆ ಪನಿಯರ್ರೆ ವೇದಿಕೆದ ಮಿತ್ತ ಬರೋದಿಲ್ಲ ಆಧ್ಯಾಪಿ ಉಳ್ಳಾಲ್ ಅಂಚೆನೆ ಆಜ್ಞಾ ಶೆಟ್ಟಿ ಮಕ್ಕಳು ಜನಲ ನಮ್ಮ ಸಂಸ್ಥೆದ ಜನರಲ್ ಮ್ಯಾನೇಜರ್ ಇಂಚಿನ ಪ್ರವೀಣ್ ಭಾಯ್ ಪಟೇಲ್ ಮೇರೆ ಇತ್ತ ಬತ್ತದೆತ್ತಿಯರು ಅಂಚಾಪುನಾಗ ಆರ್ಲ ವೇದಿಕೆ ಬತ್ತದ ಆಸನ ಸ್ವೀಕಾರ ಮಲ್ಪಡು ಬಂದು ಮಾತೇರ್ನ ಪರವಾದಿ ಅನ್ ಕೇಳೊಂದಿಲ್ಲ ಇತ್ತೆ ಪ್ರಾರ್ಥನೆ ಮನ್ಪರೆ ವೇದಿಕೆದ ಮಿತ್ತ ಬರ್ಪುನಕಲು ಆಧ್ಯಾಪಿ ಉಳ್ಳಾಲ್ ಅಂಚೆನೆ ಆಜ್ಞಾ ಶೆಟ್ಟಿ ಧಿಮಿ 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 ನಾಟ್ಯ ಸ್ವರೂಪ ನಿಮಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ ಓಂಕಾರ ನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ನಗುಮುಖದಿಂದ ಜಗವನ್ನು ನೋಡುತ್ತ ಮಂದಹಾಸದಲ್ಲಿ ಕುಳಿತಿಹ ದೇವ ಅಭಯ ಹಸ್ತವ ನೀಡಿ ಚೈತನ್ಯ ನೀಡುತ್ತ ದಿವ್ಯ ಮೂರುತಿ ಹೇ ಗಣನಾಥ ಧಿಮಿ 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 ನಾಟ್ಯ ಸ್ವರೂಪ ನಿಮಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ ಓಂಕಾರ ನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಹೇ ಗಣಪ ಹೇ ಗಣಪ ಬಾರಿ ಮಧುರವಾದ ಶ್ರೀದೇವರಿನ ಸುಗಿತಿನಂಚಿನ ಆಧ್ಯಾಪಿ ಉಳ್ಳಾಲ್ ಅಂಚಿನ ಆಜ್ಞಾ ಶೆಟ್ಟಿ ಮಕ್ಕಳಿಗೆ ರಡ್ಜನಕ್ಲ ಉಡಲ್ ದಿಂಚಿನ ಸೊಲ್ಮೇಲಿನ ಸಂದಾಯರ ಇಚ್ಛೆ ಪಡೆಯುವನುವೆ ಅಂಚೆನೆ ದೇವರಿನ ಸುಗಿತ ದಾಂಡು ನನ್ನ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊರ್ರೆ ಬಾಕಿ ಉಂಡು ಅಜ್ಞಾನ ಪಂಡ ಕತ್ತಲೆ ಪಂದ್ ಪನ್ಪೇರು ಕತ್ತಲೆನ ಅಜ್ಞಾನಗೆ ಹೋಲಿಸವೇರು ಅಂಚ ಅದು ಪುನಗ ಆ ಕತ್ತಲೆನ ದೂರ ಮಂತನ್ನ ಅಜ್ಞಾನ ದೂರ ಆದ ಜ್ಞಾನ ಬೆಳಗುಂಡು ಪನ್ಪಿನ ನಂಬಿಕೆ ಅದು ಮೂರ್ದಿಂಚಿ ಬತ್ತಿನ ಅಂಚಿತ್ತಿನೋ ಇತ್ತೆ ನಮ್ಮ ಈ ಕಾರ್ಯಕ್ರಮಕ್ಕೆ ತುಡರ್ನ ಅರ್ಲಾವನ ಮುಖೇನ ಚಾಲನೆ ಕುರುಡು ಪಂದು ವೇದಿಕೆ ಮಿತ್ತು ಪುನಚಿನ ಗಣ್ಯರಡ ಭಿನ್ನಾಯ್ತ ಮಂತೊಂದುಲ್ಲೆ ಕೆ ಅಹಮದ್ ಕೋಟೆಕಾರ್ ಮಾಡೂರು ಮೇರ್ಲ ವೇದಿಕೆ ಬತ್ತದು ಆಸನ ಸ್ವೀಕಾರ ಮಲ್ಪಡು ಬಂದು ಕೇಳೊಂದಿಲ್ಲ ಆಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂ ಗಮಯ ಓಂ ಶಾಂತಿ 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 शुभं कुरु त्वं कल्याणम्
वदः शत्रुबुद्धिविनाशाय दीपज्योतिर्नमोऽस्तुते ಇನ್ನಿತ ಈ ಪೊರ್ಲ ಗಂಟದಲ್ಲಿ ಲೇಸಿಗೆ ಚಾಲನೆಯನ್ನು ಕೊಡ್ತಾಂಡು ಮಾತಾ ಗಣ್ಣಿರ್ಲ ಮಾತಾ ಬಿನ್ನಿರ್ಲ ನಮ್ಮೊಟ್ಟಿಗೆ ಬತ್ತ ಸೇರ್ತಾಂಡು ಇನ್ ಚೊಪ್ಪುನಾಗ PKTP ಟೆಲಿಫೋನ್ BD ವರ್ಕರ್ಸ್ ಸೋಮೇಶ್ವರ ಇಂದು ಇನ್ನಿಕ್ ಸೋಮೇಶ್ವರ ಬ್ರಾಂಚ್ ಸುಮಾರು 45 ವರ್ಷ ಮುಗಿತದಂಡು ಅಂಚೆನೆ ಹೆಡ್ ಆಫೀಸ್ ಆಯ್ನ ಅಂಚೆನೆ ನಾಗೂರಿದ ಬ್ರಾಂಚ್ 56 ವರ್ಷ ಮುಗಿತದಂಡು 1967 ನಾಗೂರಿ ಗರುಡಿಡ್ ನೆತ್ತ ಬ್ರಾಂಚ್ ಶುರುವಾಂಡ ಸೋಮೇಶ್ವರ 1975 ಶುರುವಾತಂಡು ಅಂಚೆನೆ ಇತ್ತೆ ಪ್ರಸ್ತುತವಾದ ಎನ್ಮ ಕಂಪನಿ ಚಾಲನೆ ಉಂಡು ಇನ್ ಚೊಪ್ಪುನಾಗ ಇನ್ನಿತ ಈ ಪೊರ್ಲ ಗಂಟದ ಲೇಸ್ ದಾದ ಪಂಡ ನೌಕರರಿಗೆ ಸನ್ಮಾನ ಮನ್ಪುನಂಚಿನ ಲೇಸ್ಗೆ ಬೈದಿನಂಚಿತಿ ಬಿನ್ನೆರೆನ್ ಸ್ವಾಗತ ಮನ್ಪೋಡು ಬಂದು ಅಜೀಜ್ ಬೆರಡ ಪಿರುರ ಭಿನ್ನಯಿತ ಮಂತೊಂದುಲ್ಲೆ ಪ್ರತಿ ಒಂಜಿ ಕಾರ್ಯಕ್ರಮಗಳ ವೇದಿಕೆ ಬಂದುಪ್ಪುಂಡು ಆ ವೇದಿಕೆಡುಗುಳ್ನ ಬಿನ್ನೇರ್ನಕ್ಲೇನು ಸ್ವಾಗತ ಮಲ್ಪುನಂಚಿನ ಆದ್ಯ ಕರ್ತವ್ಯ ಆದುಪ್ಪುಂಡು ನಮ್ಮ ಮಾತೆರೆಗಳ ಐತ ಒಂಜಿ ಇಂದು ಋಣ ಸಿರ ಅವೇ ಲೆಕ್ಕ ಇಣಿತ ವೇದಿಕೆದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರಂಚಿನ P. ಕೃಷ್ಣ ಮಲ್ಲಂಗೈ ಉಪ್ಪಳ ಮೇರೆಗೆ ಆತ್ಮೀಯ ಸ್ವಾಗತ ಕೋರೊಂದುಲ್ಲ ಅರೇನೆ ಸತೀಶ್ ಉಲ್ಲಾಲ ನಮ್ಮ ವರ್ಕರ್ ಮೇರೆ ಸ್ವಾಗತ ಮಲ್ಪಡುವಂತ ಕೇಳೊಂದುಲ್ಲ ಅವೇ ಲೆಕ್ಕ ನಮ್ಮ ಕಂಪನಿ ಸಂಸ್ಥೆದ ಜನರಲ್ ಮ್ಯಾನೇಜರ್ ಆಯ್ನ ಪ್ರವೀಣ್ ಭಾಯ್ ಪಟೇಲ್ ವೇದಿಕೆಡುಲ್ಲೇರು ಮೇರೆಳ್ಳಯಾನ ಆತ್ಮೀಯವಾದ ಸ್ವಾಗತ ಮಲ್ತೊಂದು ಮೇರೆಗೆ ಮನೋಹರ ಬೀರಿ ಮೇರೆ ಹೂಗುಚ್ಚ ಕೊರ್ದು ಸ್ವಾಗತ ಮಲ್ಪಡುವಂದು ಕೇಳೊಂದುಲ್ಲ ಅವೇ ಲೆಕ್ಕ ನನ್ನೋರಿ ಬಿನ್ನರಾಯಣಂಚಿನ ರಘು ಉಲ್ಲಾಲ್ ಮೇರ್ಲ ನಮ್ಮ ಸಂಸದ ಒಂಜಿ ಗುತ್ತಿಗೆದಾರ ಅವೇ ಲೆಕ್ಕ ಕೆಲವು ಸಂಘ ಸಂಸ್ಥೆಡ್ಲ ಆರು ಆತ್ಮೀಯತೆ ಆದ ಇತ್ತಿನಂಚಿನ ಒಂಜಿ ಸೌಮ್ಯ ವ್ಯಕ್ತಿ ರಘು ಉಲ್ಲಾಲ್ ಮೇರೆಗೆ ಲಕ್ಷ್ಮಣ ಸೋಮೇಶ್ವರ ಮೇರೆ ಹೂಗುಚ್ಚ ಕೊರ್ದು ಸ್ವಾಗತ ಮಲ್ಪಡು ಬಂದು ಕೇಳೊಂದುಲ್ಲೆ ಅಂಜನೆ ನನೊಂಜಿ ಮಲ್ಲ ಬಿನ್ನರಾಯಣಂಚಿನ ಜಯಕರ್ ನಾಗೂರಿ ಮೇರೆಗಳ ಯಾನ ಆತ್ಮೀಯವಾದ ಎಂಕಂದಿಕ್ಕ ಮಾತೇರ್ನ ಪರವಾದ ಆತ್ಮೀಯವಾದ ಸ್ವಾಗತ ಮಲ್ತೊಂದುಲ್ಲ ಅರೆಗೆ ಸೀತಾರಾಮ ಮೇರೆ ಹೂಗುಚ್ಚ ಕೊಡ್ದು ಸ್ವಾಗತ ಮಲ್ಪಡು ಬಂದು ಕೇಳೊಂದುಲ್ಲ ಅವೇ ಲೆಕ್ಕ ನಮ್ಮ ಕಂಪನಿದ ನಮ್ಮ ಬ್ರಾಂಚಿದ ಮ್ಯಾನೇಜರ್ ಆಯ್ನಂಚಿನ ಮನುಭಾಯ್ ಪಟೇಲ್ ಮೇರ್ಲ ನಮ್ಮ ವೇದಿಕೆಡು ಉಲ್ಲೇರು ಅರೇನೆ ಆತ್ಮೀಯವಾದ ಸ್ವಾಗತ ಮಲ್ತೊಂದುಲ್ಲ ಅರೆಗೆ ಆದಂ ಮಾಡೂರು ಮೇರೆ ಹೂಗುಚ್ಚ ಕೊರ್ದು ಸ್ವಾಗತ ಮಲ್ಪಡು ಬಂದು ಆತ್ಮೀಯವಾದ ಕೇಳೊಂದುಲ್ಲ ಅವೇ ಲೆಕ್ಕ ನಮ್ಮ ನನೊಂಜಿ ಬಿನ್ನೆರಾಯಣಂಚಿನ ಪ್ರಭಾಕರ್ ಉಲ್ಲಾಲ್ ನಿವೃತ್ತ ಸೇನಾನಿ ಮೇರ್ಲ ವೇದಿಕೆಡು ಉಲ್ಲೇರು ಅರೆಣ್ಯಾನ ಆತ್ಮೀಯವಾದ ಸ್ವಾಗತ ಮಲ್ತೊಂದು ಈ ಕಾರ್ಯಕ್ರಮಗೂ ತಾರನಾಥ್ ಪರಂಗಿಪೇಟೆ ಮೇರೆ ಹೂಗುಚ್ಚ ಕೊರ್ದು ಸ್ವಾಗತ ಮಲ್ಪಡು ಬಂದು ಕೇಳೊಂದುಲ್ಲ ಅಂಚನೆ ನನವರಿ ಎಂಕಲ್ನ ಸಂಸ್ಥೆದ ಗುತ್ತಿಗೆದಾರೆ ಅಂಚನೆ ಗಲ್ಮ ಗ್ರಾಮ ಪಂಚಾಯತ್ ಸದಸ್ಯರಾಯ್ನಂಚಿನ ಇಕ್ಬಾಲ್ HD ಮೇರ್ಲ ವೇದಿಕೆಡು ಉಲ್ಲೇರು ಅರೆಣ್ಲ ಸ್ವಾಗತ ಮಲ್ತೊಂದು ಅರೆಗೆ ಕಮಲಾಕ್ಷ ಬೀರಿ ಮೇರೆ ಹೂಗುಚ್ಚ ಕೊರ್ದು ಸ್ವಾಗತ ಮಲ್ಪಡುವಂತ ಕೇಳೊಂದುಲ್ಲ ಅಂಜನೆ ನನ್ನೊಂಜಿ ಎಂಕಲ್ನ ಹಿರಿಯ ವ್ಯಕ್ತಿ ಆಯ್ನಂಚಿನ ಈ ಸಂಸ್ಥೆಡು ಹಲವಾರು ವರ್ಷ ಕೆಲಸ ಮಲ್ತದೆ ಇತ್ತ ನಿವೃತ್ತಿಯಾದ ಉಪ್ಪುನಂಚಿನ ಕೆ ಅಹಮದ್ ಮಾಡೂರು ಮೇರೆಲ್ಯಾನ ಆತ್ಮೀಯವಾದ ಈ ಕಾರ್ಯಕ್ರಮಕ್ಕೂ ಸ್ವಾಗತ ಮಲ್ತದೆ ಅರೇನೆ ದಿನೇಶ್ ಸೋಮೇಶ್ವರ ಮೇರೆ ಸ್ವಾಗತ ಮಲ್ಪಡುವಂತ ಕೇಳೊಂದುಲ್ಲ ಸ್ವಾಗತ ಕಾರ್ಯಕ್ರಮ ಪಕ್ಕ ಇಣಿ ಮುಲ್ಪ
ಬತ್ತದು ಸೇರ್ನಂಚಿನ ಮಾತ ನಮ್ಮ ಸನ್ಮಾನಿತರ್ಲ ಅಂಚನೆ ಐತೋಟಿಗೆ ಅಕ್ಕಲ್ನ ಕುಟುಂಬಸ್ಥರ್ಲ ಪ್ರತಿವರಿಯಾಗಲ ಅಂಚನೆ ನಮ್ಮ ಕಂಪನಿದ ನೌಕರರಿಂದ ಅಂಚನೆ ಕ್ಲಾರ್ಕ್ ಆದಪ್ಪು ಅಂಚನೆ ಮಾತಾ ವರ್ಕ್ದ ಮಾತೆರೆಗಳ ಈ ಒಂದು ಕಾರ್ಯಕ್ರಮಕ್ಕೂ ಆತ್ಮೀಯವಾದ ಸ್ವಾಗತ ಮಾಡ್ತದೆ. ಈ ಸ್ವಾಗತ ಕಾರ್ಯಕ್ರಮ ನಾನು ಮುಕ್ತಾಯಗೊಳಿಸೋದಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಸಾಧಾರಣ ವಿಷಯ ಮಾತ ಭಾರಿ ನಿಪುಣತೆ ಇರ್ತಿನಾರು ಅಂಚಿನ ಒಂದು ವ್ಯಕ್ತಿ ಎಂಗ್ಲೆ ತಿಕ್ಕೋಡ ಅಣ್ಣ ಭಾರಿ ಒಂದು ಅಪರೂಪದ ಅಂಚಾದ ಪುನಃ ಆರು ಒಂಜಿ ರಡ್ಡು ಈ ಸಭೆದ ಬಗ್ಗೆ ಇನ್ನಿತ ಕಾರ್ಯಕ್ರಮದ ಬಗ್ಗೆ ರಡ್ಡು ಪಾತ್ರ ಬಣ್ಣವ್ರು ಬಂದು ನಾನು ವಿನಯಪೂರ್ವಕವಾದ ವಿನಂತಿ ಮಾಡ್ತಂದಿಲ್ಲ. ಓಂ ಶಿವಾಯ ಹಂಪಿನ ನಾಮಸ್ಮರಣೆ ಮಲ್ತೊಂದು ಅಂಚನೆ ಮೂಲ ಸ್ಥಳೀಯ ದೇವರಾಯನ ಸೋಮನಾಥ ತಂದು ಈ ಕಾರ್ಯಕ್ರಮಕ್ಕೂ ಮಾತಿರಲು ಬತ್ತಿನ ಕ್ಲಿಕ್ಲಿ ಪೂರ ಅಭಿನಂದನೆಯನ್ನು ಸಲ್ಲಿಸವೆ. ಇಂಥ ದಿನ ಭಾರಿ ಒಂಜಿ ಖುಷಿತ ದಿನ. ಟೆಲಿಫೋನ್ ಬಿಡಿ ಸನ್ಮಾನ ಸಮಾರಂಭ ಐತ ಒಟ್ಟಿಗೆ ಆ ಸೇವೆಡ್ ಇತ್ತಿನ ಕ್ಲಿಗ್ಲ ಒಂಜಿ ಮರ್ಯಾದೆ ಮಲ್ಪನಂಚಿನ ಈ ಸಮಾರಂಭ ಇಂದು ನಿಜವಾದ ಆ್ಯಕ್ಚುಲಿ ಅನ್ಪಂಡ ಮಾತಾದಿಪ್ಪೋಡು ಇಂಚಿನ ಒಂಜಿ ಕಾರ್ಯಕ್ರಮ ಇಂಚಿನ ಸ್ವರೂಪ ಇಂಚಿನ ಒಂಜಿ ಕುಟುಂಬ ಜೀವನ ತೂತಿಗ್ಯಾನ್ ಪ್ರಪ್ರಥಮ ಇಂದು ಈ ಮಲ್ತಿನ ಈ ಸಮಾರಂಭ ಮಲ್ತಿನ ನಕಲು ನಿಜವಾದ ಅಭಿನಂದನೀಯ ನಕಲು ಸ್ವಾಗತ ಹಾಕ್ಲಿ ಬಕದ ಹಾದ್ಕೊಂಡಾಗ ಈ ಟೆಲಿಫೋನ್ ಬಿಡಿ ಪಂಪಿನ ಈ ಸಂಸ್ಥೆ ನಂಗೆ ಇನಿಮುಟ್ಟ ನುಪ್ಪು ಗೊತ್ತುಂಡು ಐಕು ಸುರುಟು ಹೆಂಗ ನಮನ ಬೊಕ್ಕ ಟೆಲಿಫೋನ್ ಬಿಡಿದ ಪ್ರತಿ ಒಂಜಿ ಈ ಕೆಲಸದಕ್ಲು ಇಲ್ಲದ ಅತ್ತ ಹೆಂಗಿನ ಸಹೋದ್ಯೋಗಿಗಳು ಇರ್ತ ಅಕುಲು ಮತ್ತು ಒಂಜೇ ಕುಟುಂಬದಕ್ಲೆ ನಂಜಿ ಭಾವನೆ ಇಂಚಿನ ಕುಟುಂಬ ಜೀವನ ನಿಕ್ಲು ಪಿದಾಯ ಪೋಲೆ ಅಥವಾ ನಿಕ್ಲನ ಇಲ್ಲಡ್ ಪೋಲೆ ಅಥವಾ ಇಂಚಿನ ಜೀವನ ನಿಕ್ಲೆ ತಿಕ್ಕಂದು ಅವು ನಿಕ್ಲ ಜೀವನ ಉದ್ದಕ್ಕೂ ನಿಕಲು ಮರುಕಳಿಸೊಂದೇ ಉಂಡು. ಪ್ರತಿದಿನ ಕಾರ್ಯಕ್ರಮ ಫಸ್ಟ್ ಸ್ಟಾರ್ಟ್ ಆಪಿನಿ ಸುಖ ಕಷ್ಟ ಅಲ್ಪ ಶುರು ಹಾಕೊಂಡು ಅಡಿದೋಕ ಎಂಗ್ಲ ಬೇಲೆ ಶುರು ಹಾಕೊಂಡು ಆ ಕಷ್ಟ ಸುಖೋಡು ನಮ್ಮ ಮಾತ ಭಾಗ್ಯಪ್ಪ ಪ್ರತಿಯೊಂದು ಇಲ್ಲದ ಸಮಸ್ಯೆ ಪಡು ಕಂಪಿಂದ ಸಮಸ್ಯೆ ಪಡು ಪೂರ ಸಮಸ್ಯೆ ಪಡು ಅಲ್ಪ ಮಾತ್ರ ನಮ್ಮ ಪಂಡೊಂದು ಪಟೊಂದು ಐಕೆ ಓಡುತ್ತಿದ್ದ ನಾವು ವಿವರ ಕೊಡೋದು ಐಕೆ ಓಡುತ್ತಿನ ಆ ಮೂಲ ಸಮಸ್ಯೆ ಪರಿಹಾರ ಮೂಲತಂದು ಜೀವನದ ದಿನ ಈ ಸಮಸ್ಯೆ ನಮ್ಮ ಇನ್ನೊಂದು ಹೆಚ್ಚೊಂದು ತುನಾಗ ಎಂಕ ಒಂಜಿ ಅಂದಾಜಿ ಹಾಕೊಂಡು ಇಂದು ಖಾಲಿ ಕುಟುಂಬ ಆಗ್ತು ವಸುದೇವ ಕುಟುಂಬಂ ಆ ಪಣ ತುಂಬು ಸಂಸಾರ ನಮ್ಮ ಜೀವನ ಮೂಲತಂದು ಆ ಟೈಮುಡು ನಮ್ಮ ಹಿರಿಯಕ್ಕನ ಕಾರಡು ಅಪ್ಪೆ ಅಮ್ಮೆ ತಂಗಡಿ ಅಜ್ಜಿ ಅವು ಪೂರ ಸೇರಿದಿನ ಸಮಾಜ ಅವು ಪೂರ ಸೇರಿದಿನ ಒಂಜಿ ಕುಟುಂಬ ಇನ್ನೊಂದು ಕುಟುಂಬ ಜೀವನ ಈ ಕುಟುಂಬ ಜೀವನ ಬುಡ್ದು ಪೋರ ನಂಗೆ ಮಸ್ತ್ ಕಷ್ಟ ಹಾಕೊಂಡು ದಾದ ಮಲ್ಕೊಂಡು ನಮ್ಮ ಸೇವೆ ಮೂಲ ಅನಿವಾರ್ಯ ಅಜಿಪೋಡಿಸ್ಬೇಕು ನಿರ್ವರ್ತಿ ಆವಡೆ ನಮ್ಮ ಅವಾರ್ಡ್ ಆ ಆಂಡಲ್ಲ ಆ ಬೋಬಿನಂಚಿನ ಆ ಖುಷಿ ಇತ್ತಿನಂಚಿನ ಖುಷಿ ನಮ್ಮ ಜೀವನ ಮಾತ್ರ ಅಲ್ಲಾಡಿಸೋಡು ಬೊಕ್ಕೊಂಜಿ ಜೀವನ ಪೇಣಿಕ್ಲೆಗೆ ನಮ್ಮ ಈ ನಿರ್ವರ್ತಿ ಬೊಕ್ಕ ಪ್ರವೃತ್ತಿ ರಡ್ಡು ಉಂಡು ನಮ್ಮಡ ನಿರ್ವರ್ತಿ ನಮ್ಮ ಈ ಸೇವೆಗೆ ಮಾತ್ರ ನಿವೃತ್ತಿ ಪ್ರವೃತ್ತಿ ಉಂಡತೆ ಅವು ಅಜಿಪ ವರ್ಷ ಆಯ್ಬಕ್ಕ ನಲ್ಲ ನಿಕ್ಲೆ ಬೆನಿಪಿನ ಅವಕಾಶ ಉಂಡು ಎನ್ನ ಅಜಿಪ ವರ್ಷ ಆಂಡು ಇಡೇ ಉಂಟುಂಡು ಎಂಕ ನನ್ನದಾಲ ಮಲ್ತಾರೆ ಆ ಪೂಜಿ ಆ ಭಾವನೆಯನ್ನು ಆ ಅಂತರಿಂಗ ನಿಗೆ ದೆತ್ತುಪಾಡ್ಲೆ ಪಿದವಡು ಮನಸ್ಸು ದೆತ್ತುಪಾಡ್ಲೆ ಎಂಕ ನನ್ನೆಲ್ಲ ಬೆನಿಪಿನ ಶಕ್ತಿ ಉಂಡು ನಲ್ಲ ಪ್ರೈವೇಟ್ಲ ಓಲೆ ಎಲ್ಲೆಲ್ಲ ಕಂಪ್ನಿ ಎಲ್ಲೆಲ್ಲ ಇಂಜಿ ಪ್ರೈವೇಟ್ಲ ಬೆನಿಪೆ ಪಂಪಿನ ಒಂಜಿ ಆ ದೇಹ ಆ ಮನಸ್ಸಿದ ಉಂಡತ ಆ ಉದ್ವೇಗ ನಿಖುಲ ಚಿರಕಾಲ ಪೂಡ ಅಪಗ ನಿಖುಲು ಉಂಡತೆ ನಿಖುಲಿಗೆ ರದ್ಯಾಕ ಬರ್ಪುಜಿ ನಿಖುಲ್ ಜೀವನ ಮುಟ್ಟಬಿನೊಂದು ಪಾಡು ಆ ದೃಢತೆ ಬೋಡು ನಮ್ಮಡ ಆ ದೃಢ ಸಂಕಲ್ಪ ಬೋಡು ಬೊಕ್ಕ ಒಂಜಿ ಪಂಪೆ ನಮ್ಮ ಪ್ರತಿ ಒಂಜಿ ಸಂಸ್ಥೆ ನಮ್ಮ ಬೆನ್ನೋದಿತ್ತುಂಡ ಅವಳು ಧರ್ಮ ಬೋಡು ಧರ್ಮ ಇತ್ತಿನ ನಮ್ಮ ಸಮಾಜೋಡ ಅವಡು ಕಂಪಿಂಡ ಅವಡು ತರೆದೆರ್ತದ ಪಾತ್ರೆಗಳಲ್ಲಿ ತರೆದೆರ್ತದ ಜೀವನ ಮಲ್ಪೋಲಿ ನೂಲತ್ತು ಕಂಪಿನಿಡಾವಡು ಪಿಯ ಇಡಾವಡು ನಂಗೆ ಪೋಡಿಗೆದ ಅವಶ್ಯಕತೆ ಪೂಜಿ ನಮ್ಮ ಮನಸ್ಸು ನಿಷ್ಕಲಂಕ ಇತ್ತುಂಡ ನಮ್ಮ ಮನಸ್ಸು ಏರೆಗ್ಲ ಅನ್ಯಾಯ ಮಲ್ತಿಜಿ ನಮ್ಮ ಮನಸ್ಸು ಏರೆಗ್ಲ ಉಪದ್ರ ಮಲ್ತಿಜಿ ಪಂಪಿನ ಅವನ ಮನಸ್ಸು ದೃಢತೆ ಇತ್ತುಂಡ ನಿಕ್ಲ ಆಯುಷಲ ವೃದ್ಧಾಪನು ನಿಕ್ಲು ಎತೋಕಲ ಬೆಂದುಪುನು ಐಕಿ ಯಾನೇ ಸಾಕ್ಷಿ ಏರ್ಲ ಸಾಕ್ಷಿ ಅತ್ತು ಯಾನು ಒಂಜಿ ವಿಷಯ ನಿಕ್ಲಿಗೆ ಎನ್ನ ಜೀವನ ಅಳವಡಿಸಂದೆ ನಿಕ್ಲಿಗೆ ಯಾನು ಮಾರ್ಗದರ್ಶನ ಕೊರೆ ನಿಕ್ಲೆ ಗೊತ್ತುಪ್ಪು ದಿನನಿತ್ಯ ಬೆಲೆ ಕೈಕಾರಿ ಏತ್ತು ಗಟ್ಟಿ ಉಂಡು ಅನಿಮಿಟ ಬೆಲೆ ನಿವೃತ್ತಿ ಪಂಪಿನ ಜೀವನ ದೆತ್ತಿ ಪಾಡಲಿ ಬೊಕ್ಕ ನಮ್ಮ ಸಮಾಜೋಡು ಬದುಕೋಣಗ
ನಮ್ಮ ಒಂಟಿಯಿಂದ ಪನ್ಪರ ಆ ಪ್ರಾಧ್ಯಾಪಕ ಒಂಟಿತನ ಬರ್ಪುನಂಕ್ ಆ ಒಂಟಿತನ ಉಪ್ಪೆರ ಬಲ್ಲಿ ಸಮಾಜೋಡು ಬದುಕನಾಗ ಅಕ್ಲಿಡ ಪ್ರೀತಿ ಇರ್ತವಲ್ಲಿ ಅಕ್ಲಿಡ ಸಹಕಾರ ಇರ್ತವೆ ಅಕ್ಲಿನ ಸುಖ ಕಷ್ಟಕ್ಕೆ ಭಾಗಿಯಾಗಲಿ ಅಕ್ಲಿನ ಸಮಾರಂಭಕ್ಕೆ ಭಾಗಿರಲಿ ನಿಕ್ಲಿನ ಅಪ್ಪೆ ತಂಗಡಿ ಮಾತ ಉಳ್ಳೆ ಇರ್ತದೆ ಅಕ್ಲಿನ ಕುಟುಂಬದ ಉಲ್ಪೋಲಿ ಮಾತ ವಿಷಯದಲ್ಲಿ ನಿಕ್ಲು ಭಾಗ್ಯ ಸಂತೋಷೋಡಿಗೆ ಭಾಗವಹಿಸಲಿ ಸಮಾಜೋಡು ನಿಕ್ಕಲು ಎಡ್ಡೆಪ್ಪುಕಿಯಲಿ ಒಡಿಯೊಡ್ದವ್ರಿಗೆ ಸಹಕಾರ ಮಲ್ಪಲಿ ಅಪ್ಪಾಗ ನಿಕ್ಲ ಆ ನಿರ್ವರ್ತಿದ ಜೀವನ ಉಂಡತ್ತ ಅವು ಮರೆತು ಹೋಗ್ಕೊಂಡು ಅಂಚದು ಬಂದುಲೆ ಇನ್ನು ಮಾತ ನಮ್ಮ ಸೇರಿದ ಇನ್ನೊಂದು ಕುಟುಂಬ ಜೀವನ ಭಾರಿ ಖುಷಿ ಆಗ್ಬೋದು ಏನು ಮಾತಾ ತೂನಾಗ ಇಂಚಿನ ಸಮಾರಂಭ ನರವರ್ಬಡ್ ಪನ್ಪಿನ ಆಸೆ ಆಕಾಂಕ್ಷೆ ಮಾತಿರಲುಂಡು ಆಂಡ ಮಾತಾ ಹೊರಾನೆ ಮಾತ ದಿಕ್ಕುಜಿ ಆಂಡ ಇನಿ ಮೂರು ಸನ್ಮಾನ ಮಲ್ತಿನ ಏರು ಸನ್ಮಾನ ಆಪಿನಂಚಿಂತನ ಸುನೀತ ಬೊಕ್ಕ ಹರೀಶ ಸೀತಾರಾಮ್ ಮೊಕ್ಕಲ ಜೀವನ ಸುಖದಾಯಕವಾಡು ಸುಖ ಶಾಂತಿ ತೃಪ್ತಿ ನೆಮ್ಮದಿ ಅಕ್ಲ ಜೀವನೋಡು ಕೂಡ್ದು ಬರಾಡು ಅಂಚೆನೆ ಮೂಲು ಇತ್ತಿನ ನನ್ನ ಮಲ್ಪೆರ ಸೇವೆ ಮಲ್ಪಿನ ಇತ್ತಿನ ಮಾತ ಎನ್ನ ಸಹೋದ್ಯೋಗಿಗಳು ಅಕ್ಲಿಗೆ ಆ ದುಂಬುಗು ಆ ಕೆಲಸ ಮಲ್ಪಿನ ದೇವರ ಶಕ್ತಿ ಕೊರಡು ಆರೋಗ್ಯ ಕೊರಡು ಅಂಚನೆ ಎನ್ನ ಭಗವಂತನ ಪ್ರಾರ್ಥನೆ ಮಲ್ಪೆ ನಿಕ್ಲು ಮಾತ್ರ ಒಂದೇ ಕುಟುಂಬ ತಕ್ಕಲು ನಲ್ಲ ನಿಕ್ಲು ಈ ಕುಟುಂಬದ ಭಾವನೆಯನ್ನು ದಿವಂದೆ ಒಂದೇ ಕುಟುಂಬದ ಲೆಕ್ಕ ಇತ್ತದು ಈ ಕಂಪನಿ ನಡಪವನ ಅಥವಾ ಕಂಪನಿಯೊಟ್ಟಿಗೆ ಸಹಯೋಗ ಮಲ್ಪಂಚಿನ ನಿಕ್ಲನ ಆ ಮನಸ್ಸು ಮೊಕ್ಕಲೊಟ್ಟಲ ಮ್ಯಾನೇಜ್ಮೆಂಟ್ ಕೂಡ್ದು ಬರಡು ಮೊಕ್ಕಲು ಇಂಚಿನ ವಿಷಯ ಪಂಡೇಳ ನಮ್ಮ ಎಡ್ಡೆಗೆ ನೆನ್ತಂದು ಮುಗ್ಲೆಗಳ ಸಹಕಾರ ಕೊಂಡು ಈ ಕಂಪನಿ ನಲ್ಲ ತುಂಬಕು ನಡೆದೊಂದು ಹೋಗ್ಲಿ ಬಂದ್ಪಿ ನಾವು ಆ ಭಗವಂತ ಆ ಸದಾ ಆಶೀರ್ವಾದ ಮಕ್ಕಳು ನಿಕ್ಲ ಪಡ ಆಕ್ಲಿಡ ಪಡ ಅಂಚದು ಪುನಃ ಆ ಮ್ಯಾನೇಜ್ಮೆಂಟ್ ಆರಾಮ ಆಕ್ಲಿಗೆ ಸಮಯ ಸಂದರ್ಭಕ್ಕೂ ಮಾತ್ರ ನಿಗಳು ಮಾತ್ರ ಸಹಕಾರ ಮಲ್ತೊಂದು ಆ ಆಕ್ಲಿಗಳ ಸಹಕಾರ ದೇತ ಕಂಪನಿ ಮುಂದುವರಿದ ಶಕ್ತಿ ನಿಗಳು ಕೊರಡು ಪಂಡದು ಇವನ್ ಎಡ್ಡೆ ಈ ಸಮಾರಂಭ ಇಂಕ ನಾಲ್ ಪಾತೆರ ಈ ಮೂಲಕ ಈ ಸಮಾರಂಭದ ರೂವಾಯಿ ಅಂತ ಅಬ್ದುಲ್ ಅಜೀಜ್ ಬೊಕ್ಕ ಸತೀಶ್ ಅನ್ನಕ್ಕೆ ಪೂರ ಸತೀಶ್ ಅನ್ನಕ್ಕೆ ಎನ್ನ ಸೋಮಿಲ್ ಸಂದ ಹೊಡೆದು ಯಾನು ಈ ರೆಡ್ ಪಾತೆರ ಮುಖ್ಯ ಬಂದುಲೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಭಾರಿ ಸುಂದರವಾದ ಅತ್ಯಮೂಲ್ಯ ಮುತ್ತುದಂಚಿನ ಕೆಲವು ಪಾತೆರನು ನಮ್ಮ ಜಯಕರ್ ಬಂಡೇರಿ ಅಜಿಪೋರ್ಸ ಕರಿಂಡಲ ಬೆಣಂದ ಕುಲ್ಲೋಡ್ಚಿ ಅಜಿಪೋರ್ಸ ಕರಿಂಡಲ ನಿಕ್ಕಲು ಸೋಮಾರಿ ಸಣ್ಣ ಲೆಕ್ಕ ಮಲ್ತ್ರೋಡ್ಚಿ ನಿಕ್ಕಲಿಗೆ ತಾಕತ್ತು ಕೈಕಾರ ಗಟ್ಟಿತ್ತಂಡ 100 ವರ್ಷ ಮುಟ್ಟಲ ಬೆಳ್ಳಿ ಪಣ್ಪಿಡಿಯಕ್ಕೆ ಎಂಕಲ್ ನಲ್ಪಣೆ ಒಂಜಿ 6 ಪಣ್ಣಿಗೆ ನಿರ್ದಕ್ಷಿಣ ಅವಧಿ ಉಳ್ಳೇರು ನಮ್ಮ ಬಾಬು ಶೆಟ್ಟಿ ಈತ ಸನ್ಮಾನಿತರಾಯ್ತು ಉಳ್ಳೇರಾರು ಅಂಚಾದಪ್ಪನಾಗ ಅವು ಮಾತೆರೆಗಳ ಸ್ಫೂರ್ತಿದಾಯಕವಾಡು ಬಂದು ಯಾನು ದೇವರೆಡ ಬೇಡೊಂದಿಲ್ಲ ಅಂಚನೆ ನಮ್ಮ ದುಂಬುದ ಒಂಜಿ ಶುಭ ನುಡಿ ಪಣಿಯಾರ ಉಳ್ಳೇರು ಇಕ್ಬಾಲ್ HD ಬ್ಯಾರ್ಲಗಟ್ಟೆ ಬೆಲ್ಮ ಗ್ರಾಮ ಪಂಚಾಯತ್ ಸದಸ್ಯರು ಬಾಬಣ್ಣವರಿಗೆ ನನ್ನ ಹಿರಿಯರಾದ ಚಕ್ಕರ ಹಲವಾರು ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ ಇವರಿಂದ. ಅದೇ ರೀತಿ ಬಿಡಿ ಲೇಬಲ್ ಹಾಕುವ ಎಲ್ಲರಿಗೂ ಹಾಗೂ ನನ್ನ ಮುಂದೆ ಕುಳಿತ ಎಲ್ಲರಿಗೂ ನಾನು ಅಭಿನಂದಿಸ್ತಾ ಇದ್ದೇನೆ. ಕಳೆದ ಹಲವಾರು ವರ್ಷಗಳಿಂದ ಇದೇ ಕಂಪನಿಯಲ್ಲಿ ಬಿಡಿ ಲೇಬಲ್ ಹಾಕುತ್ತಿರುವ ಎಲ್ಲರಿಗೂ ನಾನು ಅಭಿನಂದಿಸ್ತಾ ಇದ್ದೇನೆ. ತಾವು ಈ ಬಿಡಿಯಲ್ಲಿ ಕೆಲಸ ಮಾಡಿ ಹಲವಾರು ವರ್ಷಗಳಿಂದ ತನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಇದರ ಪ್ರಯೋಜನವನ್ನು ಪಡೆದುಕೊಂಡಿದ್ದೀವಿ ಹಾಗೂ ತಮ್ಮ ಜೀವನವನ್ನು ಇದೇ ಕಂಪನಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ದುಡಿದು ತನ್ನ ವಿದ್ಯಾಭ್ಯಾಸಕ್ಕೂ ಇದನ್ನು ಅನುಕೂಲ ಮಾಡಿಕೊಟ್ಟಿದೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟವಾಗಿ ಮಾಡಿದ್ದಾರೆ. ಬಹಳ ಸಂತೋಷವಾಗ್ತದೆ. ಇವತ್ತಿನ ದಿವಸ ಇಲ್ಲಿ ಈ ಸನ್ಮಾನ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಬಹಳ ಸಂತೋಷವಾಗ್ತದೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ನಾನು ಒಂದೇ ವಾಕ್ಯದಲ್ಲಿ ಅಭಿನಂದಿಸ್ತಾ ನನಗೆ 2 ಮಾತಲ್ಲಿ ಅವಕಾಶ ಕೊಟ್ಟಕ್ಕೆ ನಾನು ವಂದಿಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ನಮ್ಮೊಟ್ಟಿಗೆ ಪಾತೇರ್ನಂಚಿನ ಆತ್ಮೀಯರಾಯಣ ಇಕ್ಬಾಲ್ ಬ್ಯಾರ್ಲಗಟ್ಟೆ ಮೇರೆಗಳ ಈ ಕಾರ್ಯಕ್ರಮದ ಪಾತೇರ್ನಿಗೆ ನಮಗೆ ರಡ್ಡು ಐತ ಬಗ್ಗೆ ಅಭಿಪ್ರಾಯ ಕೊರನೆಂಜಿನ ಅವರಿಗೆ ಧನ್ಯವಾದ ಸನ್ಮಾನ. ಮಾತಾಡಿದಂತಹ ಗಣ್ಯರು ಎಲ್ಲರೂ ಕೂಡ ಒಂದೊಂದು ಮುತ್ತುಗಳನ್ನು ಹೊರಗೆ ಹಾಕಿದಾಗೆ ಅನುಭವ ಆಯಿತು. ಯಾಕಂದ್ರೆ ಅವರು ಹೇಳಿದ ಪ್ರತಿಯೊಂದು ಮಾತಿನಲ್ಲೂ ಎಷ್ಟು ಆಳತೆ ಎಷ್ಟು ಪ್ರಾಮುಖ್ಯತೆ ಇತ್ತಂತ ನೀವೆಲ್ಲರೂ ಗಮನಿಸಿರ್ಬೋದು. ಯಾಕಂದ್ರೆ ನಾವು ಇವತ್ತಿನ ಪೀಳಿಗೆಯವರಾಗಿರ್ಬೋದು, ಆದರೆ
ನಾವು ಈ ಪ್ರದೇಶಕ್ಕೆ ಸೇರದೇ ಇದ್ರೂ ಕೂಡ ಚಿಕ್ಕ ವಯಸ್ಸಿಂದ ಕೂಡ ಟೆಲಿಫೋನ್ ಬೀಡಿ ಅನ್ನುವ ಪದವನ್ನು ನಾನು ಕೇಳ್ತಾನೆ ಇದ್ದೆ. ಇದು ನಾವೆಲ್ಲರೂ ಕೇಳಿರುವಂಥದ್ದು. ಹಾಗೆ ಬೀಡಿ ಕಟ್ಟುವುದಂದ್ರೆ ಅದು ಸುಲಭದ ಕೆಲಸ ಏನಲ್ಲ. ಬೀಡಿ ಕಟ್ಟುವವರು ಎಷ್ಟು ಕಷ್ಟಪಟ್ಟು ಬೀಡಿ ಕಟ್ತಾರೆ. ಯಾಕಂದ್ರೆ ನಮ್ಮಂಥವರಿಗೆ ಬೀಡಿ ಕಟ್ಟಲಿಕ್ಕೆ ಎಲೆಯನ್ನು ಕೈಯಲ್ಲಿಟ್ಟು ಅದನ್ನು ರೋಲ್ ಮಾಡಲಿಕ್ಕೆ ಕೂಡ ನಮ್ಮಂಥವರಿಗೆ ಆಗುದಿಲ್ಲ. ಹೀಗಿರ್ಬೇಕಾದ್ರೆ ನನ್ನ ತಾಯಿ ಕೂಡ ಬೀಡಿ ಕಟ್ಟಿ ಅದರಿಂದ ಬಂದ ದುಡ್ಡಿನಲ್ಲೇ ನನಗೆ ಕೂಡ ವಿದ್ಯಾಭ್ಯಾಸವನ್ನು ನೀಡಿದವರು. ಹೀಗಿರ್ಬೇಕಾದ್ರೆ ಇಲ್ಲಿ ಇರುವಂತಹ ಎಲ್ಲರೂ ಕೂಡ ಎಷ್ಟೊಂದು ಪರಿಶ್ರಮ ಪಟ್ಟು ಎಷ್ಟು ಕಷ್ಟಪಟ್ಟು ಇಷ್ಟೊಂದು ವರ್ಷ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಿ. ಅವರಿಗೆಲ್ಲರಿಗೂ ಕೂಡ ಸನ್ಮಾನ ಮಾಡುವಂತಹ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಬಂದು ನಿಂತಿದ್ದೇವೆ. ಹೀಗಿರ್ಬೇಕಾದ್ರೆ ಇನ್ನು ಮುಂದೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ಸನ್ಮಾನ ಕಾರ್ಯಕ್ರಮವನ್ನು ಇದೀಗ ನಾವು ಪ್ರಾರಂಭಿಸಲಿಕ್ಕಿದ್ದೇವೆ. ಹಾಗಾಗಿ ಸನ್ಮಾನವನ್ನು ಪಡೆಯಲಿಕ್ಕಿರುವಂತಹ ಹೆಸರು ಹಾಗೂ ವಿವರವನ್ನು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲನೆಯವರು ಶ್ರೀಯುತ ಬಾಬು ಶೆಟ್ಟಿ ಇವರು. ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನು ವೇದಿಕೆಯ ಮೇಲೆ ಸ್ವಾಗತಿಸಬೇಕು. ಅದೇ ರೀತಿ ಇನ್ನೊಬ್ಬರು ಆಶಿಫ್ ಇಕ್ಬಾಲ್ ಇವರು ಕೂಡ ವೇದಿಕೆಯ ಮೇಲೆ ಬರಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಮೊದಲನೆಯವರು ಬಾಬು ಶೆಟ್ಟಿ ಅವರು. ಶ್ರೀಯುತರು ಅಡ್ಯಾರ್ ಗ್ರಾಮದವರು. ಇವರ ಹೆಂಡತಿ ಲೀಲಾವತಿ ಅವರು. ಇವರು ಶ್ರೀಯುತ ಮೋನಪ್ಪ ಶೆಟ್ಟಿ ಹಾಗೂ ಕಮಲ ಶೆಟ್ಟಿ ಇವರ ಪ್ರೀತಿಯ ಮಗ. ಇವರಿಗೆ 3 ಜನ ಮಕ್ಕಳು, 1 ಗಂಡು ಹಾಗೂ 2 ಹೆಣ್ಣು ಮಕ್ಕಳಿದ್ದು ಇವರು 86 ವರ್ಷಗಳನ್ನು ಪೂರ್ಣಯಿಸಿದ್ದಾರೆ. ಇವರು ಹಲವಾರು ವರ್ಷಗಳು ಸೇವೆಯನ್ನು ಈ ಕಂಪನಿಯಲ್ಲಿ ನೀಡ್ತಾನೆ ಬಂದಿದ್ದಾರೆ. 32 ವರ್ಷಕ್ಕಿಂತಲೂ ಅಧಿಕ ವರ್ಷಗಳು ಈ ಕಂಪನಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರಿಗೆ ಈ ಸಂದರ್ಭದಲ್ಲಿ ಸನ್ಮಾನವನ್ನು ಮಾಡಿ ಗೌರವಿಸಲಿಕ್ಕೆ ನಮಗೆ ಹೆಮ್ಮೆ ಪಡ್ತಾ ಇದ್ದೇವೆ. ಇವರಿಗೆ KTP ಪ್ರೈವೇಟ್ ಲಿಮಿಟೆಡ್ ಟೆಲಿಫೋನ್ ಬಿಡಿ ವರ್ಕರ್ಸ್ ಇದರಿಂದ ಸನ್ಮಾನ ಮಾಡಲಿಕ್ಕೆ ನಾವು ಹೆಮ್ಮೆಯನ್ನು ಪಡ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವರು ಮಾಡೂರು ಕೆ ಅಹಮದ್ ಮತ್ತು ಜುಬೇದಾ ದಂಪತಿಗಳ ಪುತ್ರನಾದ ಆಸಿಫ್ ಇಕ್ಬಾಲ್ ಇವರು ನಜೀಂ ಬಾನು ಅವರನ್ನು 2003ರಲ್ಲಿ ವಿವಾಹವಾಗ್ತಾರೆ. ಇವರು 27 ವರ್ಷಗಳಿಂದ ಈ ಕಂಪನಿಯಲ್ಲಿ ದುಡಿಯುತ್ತಾ ಇದ್ದಾರೆ. ಇವರಿಗೆ ಕೂಡ 3 ಮಕ್ಕಳು ಇದ್ದಾರೆ. ಇವರಿಗೂ ಕೂಡ ಜೋರಾದ ಕೈ ಚಪ್ಪಾಳೆ ಮೂಲಕ ತಾವೆಲ್ಲರೂ ಅಭಿನಂದಿಸಬೇಕಾಗಿ ಕೇಳ್ತಾ ಇದ್ದೇವೆ. ಇವರ ಅಪೂರ್ವ ಸಾಧನೆಯನ್ನು ನಾವೆಲ್ಲರೂ ಮೆಚ್ಚಲೇಬೇಕಾಗಿರುವಂತಹದ್ದು. ಹಲವಾರು ವರ್ಷಗಳಿಂದ ಈ ಕಂಪನಿಗೆ ಸತತವಾಗಿ ಕೆಲಸ ಮಾಡುತ್ತಿರುವಂತಹವರು ಇವರಿಗೆ ಇದೀಗ ಅರ್ಪಿಸುತ್ತಿರುವಂತಹ ಸನ್ಮಾನ. ಪ್ರಗತಿ ಹಾಗೂ ಪ್ರತೀಕ್ಷೆ ಇವರು ನಮಗೆ ಸನ್ಮಾನವನ್ನು ಮಾಡುವಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಇವರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಜನವರಿ 1ರಂದು ಹುಟ್ಟಿದವರು. ಮರವಳಿ ಈ ಗ್ರಾಮದಲ್ಲಿ ಹುಟ್ಟಿದವರು. ಇವರ ತಂದೆ ಆನಂದ ಪೂಜಾರಿ ಹಾಗೂ ತಾಯಿ ಲಲಿತಾ, ತಮ್ಮ ಜಗದೀಶ್ ಗರೋಡಿ. ಇವರ ಗಂಡ ರಾಜೇಶ್ ಯಾದವ್ ಇವರಿಗೆ 2 ಮಕ್ಕಳು, ಶಿಲ್ಪಾ ಹಾಗೂ ಸುಷ್ಮಿತಾ. ಇವರು ಈ ಕಂಪನಿಯಲ್ಲಿ ಸತತ 40 ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರಿಗೂ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕಾಗಿ ಕೇಳ್ತಾ ಇದ್ದೇವೆ. ಸುನೀತಾ ಇವರಿಗೆ ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕು. ಅದೇ ರೀತಿ
ಇನ್ನೋರ್ವರು ಸನ್ಮಾನವನ್ನು ಪಡೆಯಲಿರುವಂತಹವರು ಶ್ರೀಮಾನ್ ಸೀತಾರಾಮ್ ಇವರು ನಾರಾಯಣ ಮತ್ತು ಲಲಿತಾ ದಂಪತಿಗಳಿಗೆ 1/7/1963ರಲ್ಲಿ ಜನಿಸುತ್ತಾರೆ. ಇವರು ಸೋಮೇಶ್ವರ ಟೆಲಿಫೋನ್ ಸಂಸ್ಥೆಯಲ್ಲಿ ಸುಮಾರು 42 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿರುತ್ತಾರೆ. ಇವರಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಿದ್ದೇವೆ. ಇವರ ಮಕ್ಕಳು ಮನೀಶ್ ಹಾಗೂ ನವೀಶ್ ಇವರಿಬ್ಬರು ಗಂಡು ಮಕ್ಕಳು. ಇವರಿಬ್ಬರಿಗೂ ಕೂಡ ಅದು ಸೀತಾರಾಮ್ ಹಾಗೂ ಸುನೀತಾ ಇವರಿಬ್ಬರಿಗೂ ಕೂಡ ಸನ್ಮಾನವನ್ನು ಮಾಡಲಿಕ್ಕೆ PKTP ಪ್ರೈವೇಟ್ ಲಿಮಿಟೆಡ್ ಟೆಲಿಫೋನ್ ಬಿಡಿ ಕಂಪನಿ ಹೆಮ್ಮೆಯನ್ನು ಪಡ್ತದೆ. ಹಾಗಾಗಿ ಈಗ ಎಲ್ಲ ಗಣ್ಯರು ಕೂಡ ಜೊತೆ ಸೇರಿ ಈ ಇಬ್ಬರನ್ನು ಸನ್ಮಾನ ಮಾಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಇಬ್ಬರಿಗೂ ಕೂಡ ಅಭಿನಂದನೆಗಳು. ರಾವ್ ಹಾಗೂ ತಾಯಿ ಸುಶೀಲಾ ಇವರಿಬ್ಬರು ದಂಪತಿಗಳ 5ನೆಯ ಮಗ. ಇವರು 21/7/1963ರಲ್ಲಿ ಜನಿಸ್ತಾರೆ. ಅನುಸೂಯೆ ಇವರನ್ನು ವಿವಾಹವಾಗಿರುವ ಇವರು ವಿದ್ಯಾ ಹಾಗೂ ಧನ್ಯ ಇಬ್ಬರು ಹೆಣ್ಣು ಮಕ್ಕಳ ತಂದೆ. ಇವರು ಸತತ 46 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹವರು. ಹಾಗೆ ಇನ್ನೋರ್ವರು ಜಯಂತಿ ಇವರ ತಂದೆ ವಿದಯರು ಬೆಂಗೇರ ಹಾಗೂ ತಾಯಿ ಕಲ್ಯಾಣಿ ಇವರು ದಿನಾಂಕ 5/4/1964ರಲ್ಲಿ ಜನಿಸುತ್ತಾರೆ. ಉಳ್ಳಾಲದಲ್ಲಿ ಜನಿಸುತ್ತಾರೆ. ಇವರ ಪತಿ ದಿವಂಗತ ರಾಘವ ಬಂಗೇರ ಹಾಗೂ ಇವರಿಗೆ 3 ಮಕ್ಕಳಿದ್ದು ಅವರ ಹೆಸರು ನಿತಿನ್, ನಿಶಾ ಹಾಗೂ ನಿಶ್ಮಿತಾ. ಇವರು ಸತತ 27 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹವರು. ಇವರಿಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸಲಿಕ್ಕೆ ಈ ಸಂಸ್ಥೆಯು ಹೆಮ್ಮೆಯನ್ನು ಪಡ್ತಾ ಇದೆ. ಗಣ್ಯರೆಲ್ಲರೂ ಜೊತೆ ಸೇರಿ ಇವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನು ಅಭಿನಂದಿಸಬೇಕಾಗಿ ಬಂದಿರುವಂತಹ ಎಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನವನ್ನು ಪಡೆದಂಥ ಯಾರು ಕೂಡ ಇಲ್ಲಿಂದ ಹೊರಡಬಾರ್ದು. ಕಡೆಯಲ್ಲಿ ಎಲ್ಲರ ಗ್ರೂಪ್ ಫೋಟೋ ತೆಗಿಲಿಕ್ಕಿದೆ. ಹಾಗಾಗಿ ಎಲ್ಲರೂ ಕೂಡ ಕೊನೆಯ ತನಕ ನಿಂತು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ಸನ್ಮಾನವನ್ನು ಪಡೆಯಲಿರುವಂತಹವರು ವಸಂತಿ ಹಾಗೂ ಭವಾನಿ. ಇವರಿಬ್ಬರು ಕೂಡ ಆದಷ್ಟು ಬೇಗ ವೇದಿಕೆಯ ಕಡೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಸಂತಿ ಹಾಗೂ ಭವಾನಿ ಇವರಿಬ್ಬರ ಪರಿಚಯ ಹೀಗಿದೆ. ವಸಂತಿ ಇವರ ಗಂಡನ ಹೆಸರು ಪದ್ಮನಾಭ ಹಾಗೂ ತಂದೆ ದಿವಂಗತ ಗೋಪಾಲ ಪೂಜಾರಿ ಹಾಗೂ ತಾಯಿ ದಿವಂಗತ ಸೇಸಮ್ಮ. ಇವರ ಮಗ ಪುನೀತ್ ಹಾಗೂ ಮಗಳು ಪೂಜಾ ಹಾಗೂ ಅಶ್ವಿನಿ. ಇವರು PKTP ಕಂಪನಿಯಲ್ಲಿ 40 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಇನ್ನೋರ್ವರು ಭವಾನಿ ದಿವಂಗತ ಸದಾಶಿವ ಪೂಜಾರಿ ಇವರ ತಂದೆ ಹಾಗೂ ತಾಯಿ ಶ್ರೀಮತಿ ಬೇಬಿ. ಇವರು ದಿನಾಂಕ 11/4
1964ರಲ್ಲಿ ಜನಿಸ್ತಾರೆ. ಇವರ ಪತಿ ದಿವಂಗತ ಉಮೇಶ್. ಇವರಿಗೆ ಇಬ್ಬರು ಮಕ್ಕಳು ಇದ್ದು ಅವರ ಹೆಸರು ಚಿತ್ರಕಲಾ ಹಾಗೂ ಚೇತನ್. ಇವರು ಸಾಧಾರಣ 30 ವರ್ಷಗಳಿಂದ ಈ ಕಂಪನಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರಿಬ್ಬರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಸಮಯದಲ್ಲಿ ಸನ್ಮಾನಿಸಲಿಕ್ಕೆ ನಾವು ಹೆಮ್ಮೆಯನ್ನು ಪಡ್ತಾ ಇದ್ದೇವೆ. ಗಣ್ಯರೆಲ್ಲರೂ ಜೊತೆ ಸೇರಿ ಇವರನ್ನು ಸನ್ಮಾನಿಸಬೇಕಾಗಿ ಈ ಮೂಲಕ ವಿನಂತಿಸುತ್ತೇನೆ. ಉಳ್ಳಾಲದಲ್ಲಿ ಜನಿಸಿದ್ದು ರಾಜೇಶ್ ಇವರನ್ನು ವಿವಾಹವಾಗಿರುತ್ತಾರೆ. ಇವರ ಮಗ ಪುನೀತ್ ರಾಜ್ ಹಾಗೂ ಇವರು ಈ ಕಂಪನಿಯಲ್ಲಿ ಸತತ 25 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಇನ್ನೋರ್ವರು ಲಲಿತಾ, ಶ್ರೀ ಲಿಂಗಪ್ಪ ಮತ್ತು ಸೀತಮ್ಮ ಇವರ ಮಗಳಾದ ಇವರು ಸುಮಾರು 37 ವರ್ಷಗಳಿಂದ ಈ ಕಂಪನಿಯಲ್ಲಿ ದುಡಿಯುತ್ತಾ ಇದ್ದಾರೆ. ಇವರ ಗಂಡ ಆಗಿರುವಂತಹ ಪ್ರಭಾಕರ ಇವರು 1 ತಿಂಗಳ ಹಿಂದೆ ಶ್ರೀ ದೇವರ ಪಾದವನ್ನು ಸೇರಿದ್ದಾರೆ ಎಂದು ಹೇಳಿಕೆ ಈ ಸಂದರ್ಭದಲ್ಲಿ ನಾವು ವಿಷಾದಿಸುತ್ತೇವೆ. ಹಾಗೆ ಈ ಸಂದರ್ಭದಲ್ಲಿ ಲಲಿತಾ ಹಾಗೂ ಶಕೀಲಾ ಇವರಿಬ್ಬರನ್ನು ಅಭಿನಂದಿಸಲಿಕ್ಕೆ PKTP ಪ್ರೈವೇಟ್ ಲಿಮಿಟೆಡ್ ಟೆಲಿಫೋನ್ ಬಿಡಿ ವರ್ಕರ್ಸ್ ಹೆಮ್ಮೆಯನ್ನು ಪಡ್ತಾ ಇದೆ. ಇವರಿಬ್ಬರಿಗೂ ಕೂಡ ಈ ಒಂದು ಗಳಿಗೆಯಲ್ಲಿ ಅಭಿನಂದಿಸಲಿಕ್ಕೆ ನಾವಿಲ್ಲಿ ಇಷ್ಟಪಡ್ತಾ ಇದ್ದೇವೆ. ದಯವಿಟ್ಟು ನೆರೆದಿರುವಂತಹ ಎಲ್ಲ ಸಭಿಕರು ಕೂಡ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಇವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕಂದ್ರೆ ಈ ಕೆಲಸವನ್ನು ಮಾಡುವಂತಹದ್ದು ಅಷ್ಟು ಸುಲಭದ ಮಾತಲ್ಲ. ಹೀಗಿರಬೇಕಾದ್ರೆ ಮಾಡಿ ಇವತ್ತು ಈ ಸನ್ಮಾನವನ್ನು ಪಡಿತಾ ಇದ್ದಾರೆ. ಹಾಗಿರಬೇಕಾದ್ರೆ ಎಲ್ಲರೂ ಕೂಡ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಇವರಿಗೆ ಅಭಿನಂದಿಸಬೇಕು. ಪ್ರತಿಯೊಬ್ಬರನ್ನು ಕೂಡ ಅಭಿನಂದಿಸಬೇಕು ಅಂತ ಮನೆಯವರು ಕೂಡ ಜೊತೆಗೆ ಬಂದು ನಿಂತು ಫೋಟೋವನ್ನು ತೆಗೆಸಿಕೊಳ್ಬಾರ್ದು. ಬೇಗ ಎಲ್ಲರಿಗೂ ಆಸೀನರಾಗಬೇಕು. ಇವರ ಪರಿಚಯ ಹೀಗಿದೆ. ಶಕೀಲಾ ಎನ್. ಬಾಬು ಮತ್ತು ರಮಣಿ ಇವರ ಪುತ್ರಿಯಾಗಿರುವ ಇವರು ನಾರಾಯಣ ಅವರೊಂದಿಗೆ ವಿವಾಹವಾಗಿರುತ್ತಾರೆ. ಇವರಿಗೆ 2 ಮಕ್ಕಳಿದ್ದು ಇವರು 27 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ದುಡಿತಾನೆ ಇದ್ದಾರೆ. ಇನ್ನು ಇಂದುಮತಿ ಅವರು ದಿವಂಗತ ಪದ್ಮನಾಭ ಅಮೀನ್ ಹಾಗೂ ಚಂದ್ರಾವತಿ ಸಾಲ್ಯಾನ್ ಇವರ ದ್ವಿತೀಯ ಪುತ್ರಿಯಾದ ಶ್ರೀಮತಿ ಇಂದುಮತಿ ಅವರು 1992ರಲ್ಲಿ ಪಂಪ್ವೆಲ್ ಗರುಡಿ ಬ್ರಾಂಚ್ನಲ್ಲಿ ಕೆಲಸ ಮಾಡುತ್ತಿದ್ದವರು. ಪ್ರಸ್ತುತ ಸೋಮೇಶ್ವರ ಬ್ರಾಂಚ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶ್ರೀ ಅಶೋಕ್ ಕಾಂಚನ್ ಬೋಳರ್ ಇವರೊಂದಿಗೆ ತಾರೀಕು 30/12/2013ರಂದು ವಿವಾಹವಾಗುತ್ತಾರೆ. ಶ್ರೀಮತಿ ಅಶೋಕ್ ಇಂದುಮತಿ ಇವರು ಸುಮಾರು 28 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅಭಿನಂದನೆಯನ್ನು ಸಲ್ಲಿಸಬೇಕಂತ ಹೇಳಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಸೇರಿರುವಂತಹವರೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನು ನೀಡುವ ಮುಖಾಂತರ ಇವರನ್ನು ಅಭಿನಂದಿಸಬೇಕು. ಅದೇ ರೀತಿ ಮುಂದಿನ ಸನ್ಮಾನ ಸಾವಿತ್ರಿ ಇವರ ತಂದೆ ದಿವಂಗತ ಸದಾಶಿವ ಪೂಜಾರಿ ಹಾಗೂ ತಾಯಿ ಶ್ರೀಮತಿ ಬೇಬಿ. ಇವರು ದಿನಾಂಕ 1/7/1972ರಲ್ಲಿ ಜನಿಸ್ತಾರೆ. ಇವರ ಪತಿ ಪ್ರಭಾಕರ ಇವರಿಗೆ 2 ಮಕ್ಕಳು
ಅದು ಪ್ರತೀಶ್ ಹಾಗೂ ಪ್ರತೀಕ್. ಇವರು ಸತತ 28 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇನ್ನೋರ್ವರು ಶರ್ಮಿಳಾ, ಇವರ ತಂದೆ ಕೃಷ್ಣ ರೈ ಹಾಗೂ ತಾಯಿ ಸುಂದರಿ. ಇವರು ದಿನಾಂಕ 15/8/1972ರಲ್ಲಿ ಮಂಗಳೂರಿನ ಉರುವಾದಲ್ಲಿ ಜನಿಸುತ್ತಾರೆ. ಇವರ ಪತಿ ವಿಜಯ್ ಶೆಟ್ಟಿ ಹಾಗೂ ಇವರಿಗೆ ಒಬ್ಬಳು ಮಗಳು, ಅದು ಆಜ್ಞಾ ಶೆಟ್ಟಿ. ಈ ಕಂಪನಿಯಲ್ಲಿ ಇವರು ಸತತ 27 ವರ್ಷಗಳಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರಿಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾವು ಇಷ್ಟವನ್ನು ಪಡ್ತೇವೆ. ಇವರಿಬ್ಬರಿಗೂ ಕೂಡ ಗಣ್ಯರೆಲ್ಲರೂ ಸೇರಿ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರ ಕುಟುಂಬಸ್ಥರು ಆದಷ್ಟು ಬೇಗ ವೇದಿಕೆಯ ಕಡೆಗೆ ಬರಬೇಕು ಹಾಗೂ ಭಾವಚಿತ್ರದಲ್ಲಿ ಪಾಲ್ಗೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರ ಕುಟುಂಬಸ್ಥರು ಆದಷ್ಟು ಬೇಗ ವೇದಿಕೆಯ ಕಡೆಗೆ ಬಂದು ಭಾವಚಿತ್ರದಲ್ಲಿ ಭಾಗಿಯಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶರ್ಮಿಳಾ ಹಾಗೂ ಸಾವಿತ್ರಿ ಇವರ ಕುಟುಂಬಸ್ಥರು ಆದಷ್ಟು ಬೇಗ ವೇದಿಕೆಯ ಕಡೆಗೆ ಬರಬೇಕು, ವೇದಿಕೆಯಲ್ಲಿ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸನ್ಮಾನವನ್ನು ಪಡೆಯಲಿರುವಂತಹವರು ಶ್ರೀಮತಿ ಶಂಕರ್ ರೇಷ್ಮಾ. ಇವರು 30/12/1977ರಲ್ಲಿ ಉಳ್ಳಾಲದಲ್ಲಿ ಜನಿಸುತ್ತಾರೆ. ತಂದೆ ಸೀತಾರಾಮ್ ಹಾಗೂ ತಾಯಿ ರೇವತಿ. ಇವರಿಗೆ ದ್ವಿತೀಯ ಪುತ್ರಿಯಾಗಿ ಇವರು ಜನಿಸುತ್ತಾರೆ. ಇವರು ಸುಮಾರು ಹಲವಾರು ವರ್ಷಗಳಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಉಳ್ಳಾಲ ಸೋಮೇಶ್ವರದಲ್ಲಿ 27 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರ ಮಕ್ಕಳು ಪ್ರಗತಿ ಹಾಗೂ ಯುತಿಕಾ. ಇವರಿಗೆ ಅಭಿನಂದನೆಯನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಹಾಗೂ ಇನ್ನೋರ್ವರು ಸುಚಿತ್ರ. ಇವರು 1978ರಲ್ಲಿ ಕೊಲ್ಯ ಸಾರಸ್ವತ ಕಾಲೋನಿಯಲ್ಲಿ ಜನಿಸುತ್ತಾರೆ. ಇವರ ತಂದೆ ವೆಂಕಪ್ಪ ಹಾಗೂ ತಾಯಿ ಪ್ರೇಮ. ಇವರು 1995ರಲ್ಲಿ ಈ ಸಂಸ್ಥೆಯಲ್ಲಿ ವೃತ್ತಿಯನ್ನು ಪ್ರಾರಂಭಿಸುತ್ತಾರೆ. ಇಂದಿಗೆ ಈ ಸಂಸ್ಥೆಯಲ್ಲಿ ಸುಮಾರು 28 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದು ಇನ್ನು ಮುಂದೆಯೂ ಸೇವೆಯನ್ನು ಸಲ್ಲಿಸಲಿಕ್ಕಿದ್ದಾರೆ. ಇವರ ಪತಿ ಕಿರಣ್ ಹಾಗೂ ಮಕ್ಕಳು ಸಹನಾ ಮತ್ತು ಪ್ರತೀಕ್ಷಾ. ಇವರಿಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಇವರಿಗೆ ಸನ್ಮಾನವನ್ನು ಮಾಡಲಿಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇವರಿಗೆ ಎಲ್ಲರೂ ಜೋರಾದ ಕೈ ಚಪ್ಪಾಳೆಯನ್ನು ನೀಡುವ ಮೂಲಕ ಅಭಿನಂದಿಸಬೇಕಾಗಿ ಕೇಳಿಸಿಕೊಳ್ತಾ ಇದ್ದೇವೆ. ಇವರ ಕುಟುಂಬಸ್ಥರು ಆದಷ್ಟು ಬೇಗ ವೇದಿಕೆಯ ಕಡೆಗೆ ಬಂದು ಇಲ್ಲಿ ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ಸನ್ಮಾನವನ್ನು ಪಡೆಯಲಿಕ್ಕಿರುವಂಥವರು ಆದಷ್ಟು ಬೇಗ ತಮ್ಮ ಪರಿಚಯವನ್ನು ಇಲ್ಲಿ ನೀಡಬೇಕು. ಆದಷ್ಟು ಬೇಗ ಬಂದು ವೇದಿಕೆಯ ಮೇಲೆ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರ ಪರಿಚಯ ಹೀಗಿದೆ. ಶ್ರೀಮತಿ ನವೀನ್ ಮಮತಾ. ಇವರು ದಿವಂಗತ ಜಯ ಪೂಜಾರಿ ಹಾಗೂ ಸುಮತಿ ಇವರ ದ್ವಿತೀಯ ಪುತ್ರಿ. ಇವರು ತಾರೀಕು 28/3/1980ರಲ್ಲಿ ಜನಿಸುತ್ತಾರೆ. ಇವರು ನಮ್ಮ ಸಂಸ್ಥೆಯಲ್ಲಿ ಸುಮಾರು 28 ವರ್ಷಗಳಿಂದ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವರು ಶ್ರೀಮತಿ ಮಂಜುಳಾ ಸೀತಾರಾಮ್. ಇವರು ತಂದೆ ದಯಾನಂದ್ ಹಾಗೂ ತಾಯಿ ಪುಷ್ಪ. ಇವರಿಗೆ ಪ್ರಥಮ ಪುತ್ರಿಯಾಗಿ ತಾರೀಕು 26/7/1978ರಂದು ಜನಿಸುತ್ತಾರೆ. ಇವರು ಈ ಸಂಸ್ಥೆಯಲ್ಲಿ 28 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರಿಗೆ 2 ಗಂಡು ಮಕ್ಕಳಿರುತ್ತಾರೆ. ಇವರಿಬ್ಬರಿಗೂ ಕೂಡ ಅದು ಶ್ರೀಮತಿ ಮಂಜುಳಾ ಸೀತಾರಾಮ್ ಹಾಗೂ ಶ್ರೀಮತಿ ಮಮತಾ ನವೀನ್. ಇವರಿಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತಿದ್ದೇವೆ. ಇವರಿಗೆ ಸಂಸ್ಥೆಯು ಸನ್ಮಾನವನ್ನು ಮಾಡಿ ಗೌರವಿಸಲಿಕ್ಕೆ ಹೆಮ್ಮೆಯನ್ನು ಪಡ್ತಾ ಇದೆ. ಇವರಿಬ್ಬರನ್ನು ಕೂಡ ಜೋರಾದ ಕೈ ಚಪ್ಪಾಳೆಯ ಮೂಲಕ ಎಲ್ಲರೂ ಕೂಡ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರ ಪರಿವಾರದವರು ಆದಷ್ಟು ಬೇಗ ಬಂದು ಭಾವಚಿತ್ರ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಮಲಾಕ್ಷ್. ಇವರ ಪರಿಚಯ ಹೀಗಿದೆ. ಕಮಲಾಕ್ಷ್ ಇವರ ತಂದೆ ಓಬಯ್ಯ ಹಾಗೂ ತಾಯಿ ಶಕುಂತಲಾ. ಇವರು ಬೀರಿಯಲ್ಲಿ ಜನಿಸುತ್ತಾರೆ. ಇವರಿಗೆ 3 ಮಕ್ಕಳು, ಬಾಲರಾಜ್, ಯಕ್ಷಿತ್ ಹಾಗೂ ಆಕಾಶ್. ಇವರ ಹೆಂಡತಿ ಅನುರಾಧ. ಇವರು ಸತತ 47 ವರ್ಷಗಳ ಕಾಲದಿಂದ ಈ ಸಂಸ್ಥೆಯಲ್ಲಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸ್ತಾನೆ ಇದ್ದಾರೆ. ಇವರಿಗೆ ಈ ಸಂದರ್ಭದಲ್ಲಿ ಸನ್ಮಾನವನ್ನು ಮಾಡಲಿಕ್ಕೆ ನಾವು ಹೆಮ್ಮೆಯನ್ನು ಪಡೆದಿದ್ದೇವೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯ ಮೂಲಕ ಇವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವರು ಸನ್ಮಾನವನ್ನು ಸ್ವೀಕರಿಸಲಿಕ್ಕಿರುವಂತರು ಶ್ರೀಯುತ ಆದಮ್. ಇವರ ಪರಿಚಯ ಹೇಗಿದೆ. ಈ ಒಂದು ಸಮಾರಂಭದ ಕುತೂಹಲ ಅಂದರೆ ಇದುವರೆಗೂ ನಮ್ಮವರಿಗೆ ತಿಳಿಯದಂತಹ ಒಂದು ವಿಷಯ. ನಮ್ಮ ಕೆ ಆದಮ್ ಇವರು ಈ ಒಂದು ಸಮಾರಂಭದ ಸನ್ಮಾನ ಸಮಾರಂಭಕ್ಕೆ ಅವರಿಗೆ ಗೊತ್ತಿಲ್ಲ ಹಾಗೂ ನಮ್ಮ ಸಂಸ್ಥೆಯಲ್ಲಿ ಯಾರಿಗೂ ಅದರ ವಿಷಯ ಈ ತನಕ ತಿಳಿಯದಿರುವುದು ಒಂದು ಕುತೂಹಲ. ಅವರಿಗೆ ಆಶ್ಚರ್ಯಕರ ಆಗಿರ್ಬೋದು. ಕೆ ಆದಮ್ರವರು ಮಾಡೂರಿನಲ್ಲಿ ಹಲವಾರು ವರ್ಷಗಳಿಂದ ಇದ್ದು ಇದೀಗ ಬೀರಿಯಲ್ಲಿ ಇರುವಂತಹ ಒಂದು
ನಮ್ಮ ಸಂಸ್ಥೆಯಲ್ಲಿ ಸಾಧಾರಣ ಒಂದು 30 ವರ್ಷಗಳಿಂದ ಸೇವೆ ಸಲ್ಲಿಸಿದ ಈಗ ನಿವೃತ್ತಿ ಜೀವನಕ್ಕೆ ಕಾಲಿಡುವ ಈ ಸಂದರ್ಭದಲ್ಲಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದಿನ ಸನ್ಮಾನವನ್ನು ಪಡೆಯಲಿರುವಂಥವರು ಆದಷ್ಟು ಬೇಗ ಬಂದು ತಮ್ಮ ಪರಿಚಯವನ್ನು ಇಲ್ಲಿ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರೂ ಜೋರಾದ ಕೈ ಚಪ್ಪಾಳೆ ಮೂಲಕ ಇಬ್ಬರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಇವರ ಕುಟುಂಬದವರು ಎಲ್ಲೇ ಇದ್ರು ಆದಷ್ಟು ಬೇಗ ಬಂದು ಭಾವಚಿತ್ರಕ್ಕೆ ಜೊತೆಗೂಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಮಲಾಕ್ಷ ಹಾಗೂ ಆದಮ್ ಇವರಿಬ್ಬರ ಕುಟುಂಬದವರು ಆದಷ್ಟು ಬೇಗ ಬಂದು ಭಾವಚಿತ್ರ ಮುಂದಿನ ಸನ್ಮಾನವನ್ನು ಪಡೆಯಲಿರುವಂಥವರು ಆದಷ್ಟು ಬೇಗ ತಮ್ಮ ಪರಿಚಯವನ್ನು ಇಲ್ಲಿ ತಂದು ಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೂ ಸತೀಶ್ ಇವರಿಬ್ಬರು, ಇವರ ಪರಿಚಯ ಹೀಗಿದೆ. ಶ್ರೀಯುತ ದಿನೇಶ್ ಸೋಮೇಶ್ವರ ಇವರು ನಂದಪ್ಪ ದೇವಾಡಿಗ ಹಾಗೂ ಕಮಲ ಇವರ ಪುತ್ರನಾದ ಇವರು ಸುಮಾರು 30 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ನಿರಂತರವಾಗಿ ದುಡಿತಾ ಇದ್ದಾರೆ. ಅದೇ ರೀತಿ ಸತೀಶ್ ಇವರು ಶ್ರೀನಿವಾಸ ಶೆಣೈ ಮತ್ತು ಮಲ್ಲಿಕಾ ದಂಪತಿಗಳ ಪುತ್ರನಾದ ಇವರು ಬಿಂದು ಅವರನ್ನು ವಿವಾಹವಾಗಿದ್ದಾರೆ. 26 ವರ್ಷಗಳಾಗಿರುತ್ತದೆ. ಇವರ ಪುತ್ರ ಆಕಾಶ್ ಇವರು ಸಾಧಾರಣ 36 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ನಿರಂತರವಾಗಿ ದುಡಿತಾ ಇದ್ದಾರೆ. ಈ ಇಬ್ಬರಿಗೆ ಸಂಸ್ಥೆಯ ಮಾಜಿ ವೃತ್ತಿಪರರು ಎಲ್ಲರೂ ಬಂದು ಇಲ್ಲಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಇಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸಲಿಕ್ಕೆ ನಾವು ಹೆಮ್ಮೆಯನ್ನು ಪಡ್ತಿದ್ದೇವೆ. ಎಲ್ಲರೂ ಕೂಡ ಜೋರಾದ ಕೈ ಚಪ್ಪಾಳೆಯ ಮೂಲಕ ಇವರಿಬ್ಬರನ್ನು ಕೂಡ ಅಭಿನಂದಿಸಬೇಕಾಗಿ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಇವರ ಪರಿವಾರದವರು ಕೂಡ ಆದಷ್ಟು ಬೇಗ ಬಂದು ಭಾವಚಿತ್ರದಲ್ಲಿ ಪಾಲ್ಗೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸತೀಶ್ ಹಾಗೂ ದಿನೇಶ್ ಇವರ ಪರಿವಾರದವರು ಕುಟುಂಬದವರು ಆದಷ್ಟು ಬೇಗ ಬಂದು ಭಾವಚಿತ್ರದಲ್ಲಿ ಪಾಲ್ಗೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಿಷಯವನ್ನು ಇಲ್ಲಿ ಬಂದು ನೀಡಬೇಕಾಗಿ ಕೇಳಿಕೊಳ್ತಿದೆ. ಪಡೆದುಕೊಳ್ಳಲಿಕ್ಕಿದ್ದಾರೆ. ನಮ್ಮ ಜೊತೆ ಇರುವಂತವರು ತಾರನಾಥ್ ಹಾಗೂ KV ಅಜೀಜ್ ಇವರಿಬ್ಬರ ಪರಿಚಯ ಹೇಗಿದೆ. ತಾರನಾಥ್ ಇವರು ಲಕ್ಷ್ಮಣ ಪೂಜಾರಿ ಮತ್ತು ಸೇಸಮ ಇವರ ಪುತ್ರನಾದ ಇವರು ವೈವಾಹಿಕ ಜೀವನವು ಪೂರ್ಣಿಮಾ ಇವರೊಂದಿಗೆ ನಡೆಯುತ್ತಿದೆ. ಇವರಿಗೆ 2 ಹೆಣ್ಣು ಮಕ್ಕಳು ಇದ್ದು ಇವರು 26 ವರ್ಷಗಳಿಂದ ದುಡಿಯುತ್ತಿದ್ದಾರೆ. ಇವರ ಹೆಣ್ಣು ಮಕ್ಕಳು ಭೂವಿ ಹಾಗೂ ಮಾನ್ವಿ. ಇವರನ್ನು ಜೋರಾದ ಕೈ ಚಪ್ಪಾಳೆಯ ಮೂಲಕ ಎಲ್ಲರೂ ಅಭಿನಂದಿಸಬೇಕು. ಅದೇ ರೀತಿ ಇನ್ನೋರ್ವರು KV ಅಜೀಜ್, ಅಬ್ದುಲ್ ಖಾದರ್ ಮತ್ತು ಬಿ ಫಾತಿಮಾ ದಂಪತಿಗಳ 4ನೇ ಮಗನಾಗಿ ಬಂಟ್ವಾಳದ ಮನಿಹಳ್ಳಿ ಎಂಬಲ್ಲಿ 1966ರಲ್ಲಿ ಜನಿಸಿದವರು. ಮುಂದೆ ಸರ್ಕಾರಿ ಪ್ರೌಢಶಾಲೆ ಅದ್ಕಪಾಡಿ ಬಜ್ಪೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ನಂತರ 1977ರಲ್ಲಿ ಟೆಲಿಫೋನ್ ಬಿಡಿ ಸೋಮೇಶ್ವರ ಬ್ರಾಂಚ್ನಲ್ಲಿ ವೃತ್ತಿ ಜೀವನ ಪ್ರಾರಂಭಿಸಿದರು. 1985ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಇವರು 3 ಹೆಣ್ಣು ಮಕ್ಕಳು ಮತ್ತು 1 ಗಂಡು ಮಗನೊಂದಿಗೆ ಸಂಸಾರ. ಇದರ ಮಧ್ಯೆ ಮಾಡೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ SDMC ಅಧ್ಯಕ್ಷರಾಗಿ 10 ವರ್ಷ ನಂತರ ಸರ್ಕಾರಿ ಪ್ರೌಢಶಾಲೆ ಸೋಮೇಶ್ವರ ಉಚಿತದಲ್ಲಿ SDMC ಅಧ್ಯಕ್ಷರಾಗಿ 10 ವರ್ಷ ಸೇವೆ ಸಲ್ಲಿಸಿರುತ್ತಾರೆ. ಹಾಗೆಯೇ ನವೋದಯ ಫ್ರೆಂಡ್ ಸರ್ಕಲ್ ರಿಜಿಸ್ಟರ್ಡ್ ಮಾಡೂರು ಇದರಲ್ಲಿ ಅಧ್ಯಕ್ಷರಾಗಿ ಇಮೂದುದ್ದೀನ್ ಜಮ್ಮ ಮಸೀದಿ ಮಾಡೂರು ಇದರ ಅಧ್ಯಕ್ಷರಾಗಿ ಮತ್ತು ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ರಿಜಿಸ್ಟರ್ಡ್ ಮಡ್ಯಾರ್ ಇದರ ಅಧ್ಯಕ್ಷರಾಗಿ ಮತ್ತು ವಲಯ ಅಧ್ಯಕ್ಷರಾಗಿ ಸೇವೆ ಹಾಗೂ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಮತ್ತು ಮಾಡೂರು ಬೂತು ಅಧ್ಯಕ್ಷರಾಗಿ ಮಾಡೂರು ಜಮ್ಮ ಮಸೀದಿಯ ಹಾಲಿ ಸದಸ್ಯರಾಗಿ ಮತ್ತು ಹಲವಾರು ಸಮಾಜ ಸೇವೆಯನ್ನು ಮಾಡಿ
ಈ ಮುಂದೆ ಸಾಗಿರುತ್ತಾರೆ. ಇವರಿಬ್ಬರಿಗೂ ಕೂಡ ಶ್ರೀದೇವರು ಆಯುರಾರೋಗ್ಯ ಆಯುಷ್ಯವನ್ನು ನೀಡಲಿ. ಹಾಗೆ ಇವರು ಇಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ಸನ್ಮಾನವನ್ನು ಮಾಡಲಿಕ್ಕೆ ಈ ಸಂಸ್ಥೆಯು ಹೆಮ್ಮೆಯನ್ನು ಪಡೆದಿದೆ. ಇವರಿಬ್ಬರನ್ನು ಗೌರವಿಸಲಿಕ್ಕೆ ಬಹಳ ಹೆಮ್ಮೆಯನ್ನು ಪಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡುತ್ತೆ. ಅದೇ ರೀತಿ ಇಲ್ಲಿ ನೆರೆದಿರುವ ಸರ್ವರು ಕೂಡ ಇವರಿಗೆ ಜೋರಾದ ಕೈ ಚಪ್ಪಾಳೆಯನ್ನು ನೀಡುವ ಮೂಲಕ ಇಬ್ಬರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಇಲ್ಲಿ ಸನ್ಮಾನವನ್ನು ಪಡೆದಿರುವಂತಹ ಪ್ರತಿಯೋರ್ವರಿಗೂ ಕೂಡ ಶ್ರೀ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ನೀಡುವ ಮೂಲಕ ತಮ್ಮ ಮುಂದಿನ ಜೀವನ ಸುಖಮಯವಾಗಿ ಸಾಗಲಿ, ಖುಷಿಯ ಮೂಲಕ ತಮ್ಮ ಜೀವನವನ್ನು ಮುನ್ನಡೆಸಿಕೊಂಡು ಹೋಗಿ ತಮ್ಮ ಪರಿವಾರ, ತಮ್ಮ ಜೀವನ ಹಾಗೂ ಎಲ್ಲರೂ ಕೂಡ ಖುಷಿಯಾಗಿ ಮುಂದೆ ಸಾಗುತ್ತಾ ಹೋಗಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ತಮಗೆಲ್ಲರಿಗೂ ಈ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ. ಅದೇ ರೀತಿ PKTP ಪ್ರೈವೇಟ್ ಲಿಮಿಟೆಡ್ ಟೆಲಿಫೋನ್ ಬಿಡಿ ವರ್ಕರ್ ಸೋಮೇಶ್ವರ ಇದರ ವತಿಯಿಂದ ನಡೆದಂತಹ ನೌಕರಿಗೆ ನಡೆದಂತಹ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಮನದಾಳದಿಂದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಿದ್ದೇನೆ. ಬಂದಿರುವಂತಹ ಎಲ್ಲರಿಗೂ ಜೋರಾದ ಚಪ್ಪಾಳೆಯನ್ನು ನೀಡುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದಿಸಬೇಕು. ಇಲ್ಲಿಗೆ ಸನ್ಮಾನ ಕಾರ್ಯಕ್ರಮವು